ಯಾವ ಹೋಟೆಲಲ್ಲೂ ಇಷ್ಟು ಸಖತ್ತಾಗಿರುವಂಥ ಮೊಟ್ಟೆ ಅಥವಾ ಎಗ್ ಬಿರಿಯಾನಿ ನಿಮಗೆ ಖಂಡಿತ ಸಿಗಲಿಕ್ಕಿಲ್ಲ. ರೆಸಿಪಿ ಪೂರ್ತಿ ನೋಡಿ ಒಮ್ಮೆ ಟ್ರೈ ಮಾಡಿ. ಹಲೋ ನಮಸ್ತೆ, ಹೇಗಿದ್ರಲ್ಲ? ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ಒಂದು ಮೊಟ್ಟೆ ಬಿರಿಯಾನಿನ ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ತುಂಬಾ ಸಿಂಪಲ್ ಆಗಿ ರುಚಿಯಾಗಿ ಯಾರು ಬೇಕಾದ್ರೆ ಇದನ್ನ ಟ್ರೈ ಮಾಡ್ಬೋದು, ಅಷ್ಟೊಂದು ಈಸಿ ಆಗಿದೆ. ಈ ಟೈಮಲ್ಲಂತೂ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ. ಖಂಡಿತವಾಗ್ಲೂ ಈ ರೆಸಿಪಿನ ನೋಡಿ ಒಂದ್ಸರಿ ಮಾಡ್ಕೊಂಡು ತಿಂದು ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಕೋಬೇಕು, ಮಿಸ್ ಮಾಡಬಾರ್ದು ಅಂತಂದರೆ ನೀವು ನನ್ನ ಚಾನೆಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಬೇಕು. ಥ್ಯಾಂಕ್ಸ್ ಎಲ್ರಿಗೂ. ಮೊಟ್ಟೆ ಬಿರಿಯಾನಿ ಮಾಡಲಿಕ್ಕೆ ಒಂದು 6 ಮೊಟ್ಟೆನ ಹಾರ್ಡ್ ಬಾಯ್ಲ್ ಮಾಡ್ಕೊಂಡು ತಗೊಂಡಿದ್ದೀನಿ. ನೋಡಿ, ಈ ಎಗ್ ಬಿರಿಯಾನಿ ಮಾಡಲಿಕ್ಕೆ ನಾನು 1.5 ಗ್ಲಾಸಷ್ಟು ಬಾಸ್ಮತಿ ರೈಸನ್ನು ತಗೊತಾ ಇದ್ದೀನಿ. ನೀವು ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ಯಾವುದೇ ರೈಸ್ ಇರಲಿ ಅದನ್ನ ಒಂದು 20 ರಿಂದ 30 ನಿಮಿಷ ಟೈಮ್ ನೆನೆ ಹಾಕಬೇಕು. ಮೀಡಿಯಂ ಸೈಜ್ ಗ್ಲಾಸಲ್ಲಿ 1.5 ಗ್ಲಾಸ್ ರೈಸನ್ನು ಹಾಕೊತಾ ಇದ್ದೀನಿ. ಇದು ಒಂದು 3 ಜನರಿಗೆ ಆರಾಮ್ಸೆ ಈ ಬಿರಿಯಾನಿ ತಿನ್ಬೋದು. ನೀರು ಹಾಕಿ ಅರ್ಧ ಗಂಟೆ ಇದನ್ನ ಬಿಟ್ಬಿಡೋಣ. ಇವಾಗ ನಾವೊಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು 2 ಹಸಿಮೆಣಸಿನಕಾಯಿ, ಚಿಕ್ಕ ತುಂಡು ಶುಂಠಿ, ಒಂದು 10 ಎಸಳು ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಒಂದು ನಟ್ಮಗ್ ಅಥವಾ ಜಾವಿತ್ರಿ ಅಂತಲೂ ಹೇಳ್ತಾರೆ, ಬಿರಿಯಾನಿಗೆ ಹಾಕ್ತಾರಲ್ವ ಅದು, 1/4 ಟೇಬಲ್ ಸ್ಪೂನಷ್ಟು ಫೆನೆಲ್ ಸೀಡ್ಸ್, ಬಡೆ ಸೊಂಪು ಅಂತಾರಲ್ವ ಅದು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಸ್ಪೂನು ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಪೇಸ್ಟ್ ರೆಡಿಯಾಗಿದೆ ನೋಡಿ. ಇದನ್ನ ಗ್ರೈಂಡ್ ಮಾಡಿ ಮಾಡಬೇಕು ಅಂತ ಏನೂ ಇಲ್ಲ, ಗುದ್ಬಿಟ್ಟು ಕೂಡ ಬೇಕಾದರೂ ಮಾಡ್ಕೋಬಹುದು. ಸ್ಟವ್ ಮೇಲೆ ಒಂದು ಪ್ಯಾನನ್ನು ಕಾಯಿಸ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೊಳ್ಳಿ. ಉರಿನ ಮೆಲ್ಲಗೆ ಇಟ್ಬಿಟ್ಟು ಒಂಚೂರು ಇದನ್ನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಮೊಟ್ಟೆನ ಹಾಕೊಳ್ಳೋಣ. ಈ ಥರ ಮಾಡಿಕೊಂಡು ಮೆಲ್ಲ ಉರಿ ಇಟ್ಬಿಟ್ಟು ನಿಧಾನಕ್ಕೆ ಮೊಟ್ಟೆನ ಫ್ರೈ ಮಾಡ್ಕೊಳ್ಳಿ. ಜಸ್ಟ್ 1 ನಿಮಿಷ ಈ ಮೊಟ್ಟೆನ ಈ ಮಸಾಲದಲ್ಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಆಗಿರೋ ಮೊಟ್ಟೆ ರೆಡಿಯಾಗಿದೆ. ಇವಾಗ ಬಿರಿಯಾನಿನ ಮಾಡ್ಕೊಳ್ಳೋಣ. ಈ ಬಿರಿಯಾನಿನ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದು ಕಾದ ನಂತರ ಉರಿನ ಸ್ವಲ್ಪ ಮೆಲ್ಲಗೆ ಮಾಡಿ ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆನ ಮಿಕ್ಸ್ ಮಾಡಿಕೊಂಡೆ ನಾವು ಈ ಬಿರಿಯಾನಿನ ಮಾಡಿದರೆ ಸೂಪರ್ ಆಗಿರುತ್ತೆ. ಈರುಳ್ಳಿ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಬಹುದು. ಇವಾಗ ಇದಕ್ಕೆ 1 ತುಂಡು ಚಕ್ಕೆ, ಒಂದು 3-4 ಏಲಕ್ಕಿ, 3-4 ಲವಂಗ, 1 ಸ್ಟಾರ್, 1 ನಟ್ಮಗ್ ಅಥವಾ ಜಾವಿತ್ರಿ, 1-2 ಚಿಕ್ಕದು ಪಲಾವೆಲೆ. ಯಾವಾಗಲೂ ಎಗ್ ಬಿರಿಯಾನಿಗೆ ಗರಂ ಮಸಾಲ ಜಾಸ್ತಿ ಹಾಕೋಬೇಡಿ, ಇಷ್ಟು ಸಾಕು. ಇದನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 1-2 ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದರೆ ಸೂಪರಾಗಿ ಬರುತ್ತೆ. ಈರುಳ್ಳಿನ ನೀಟಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಮಾಡೋದೇ ಮೇಯ್ನು. ಎಷ್ಟು ಡೀಪಾಗಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗುತ್ತೋ ಅಷ್ಟು ಸೂಪರಾಗಿ ರುಚಿಯಾಗಿ ಎಗ್ ಬಿರಿಯಾನಿ ಬರುತ್ತೆ. ಈರುಳ್ಳಿ ಫ್ರೈ ಆಗ್ತಾ ಇದೆ, ಬಟ್ ಇಷ್ಟು ಸಾಕಾಗಲ್ಲ, ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಈರುಳ್ಳಿ ಕ್ರಿಸ್ಪಿ ಆಗೋ ತನಕ ಈರುಳ್ಳಿನ ಫ್ರೈ ಮಾಡಬೇಕು. ಇವಾಗ ಇಷ್ಟು ಸಾಕು. ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಗ್ರೀನ್ ಪೇಸ್ಟ್, 1 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಚಿಕ್ಕದಾಗಿ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೊಳ್ಳಿ, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ಳಿ.
ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡು. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕೆ ಹಾಕಿಲ್ಲ ಅಂತಂದರೆ ಈ ಗ್ರೀನ್ ಪೇಸ್ಟ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀವಿ. ಇದು ತುಂಬ ಈಸಿ ಮೆಥಡ್. ಟೊಮೆಟೊ ಇವಾಗ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ. ಟೊಮೆಟೊ ಸಾಫ್ಟ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ. ಆಮೇಲೆ ನೋಡಿ, ಇದು ಮನೆಯಲ್ಲೇ ಮಾಡಿರುವಂಥ ಬಿರಿಯಾನಿ ಮಸಾಲ ಪೌಡರ್. ಇದು 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ. ಈ ಮಸಾಲನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿನ ಕಮ್ಮಿ ಫ್ಲೇಮಲ್ಲಿಡಿ. ಈ ಮಸಾಲೆನ 1 ನಿಮಿಷ ನೀವು ಈ ಥರ ಫ್ರೈ ಮಾಡ್ಕೊಂಡಾದ ನಂತರ ನಾವೀಗ ಇದಕ್ಕೆ 1/4 ಕಪ್ ಅಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ. ಚಿಕ್ಕ ಕಪ್ಪಲ್ಲಾದರೆ 1 ಕಪ್ ಸಾಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸಖತ್ ಟೆಂಪ್ಟಿ ಆಗಿರುವಂತಹ ಎಗ್ ಬಿರಿಯಾನಿದು ಮಸಾಲ ರೆಡಿ ಆಗಿದೆ. ಇದಕ್ಕೆ ನಾವಿವಾಗ ರೈಸ್ ಮತ್ತು ನೀರನ್ನು ಹಾಕಿ ಬೇಯಿಸ್ಲಿಕ್ಕಿಟ್ರೆ ಸೂಪರ್ ಆಗಿರುವಂತಹ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ನೆನೆ ಹಾಕಿದಂಥ ರೈಸನ್ನು ನೀಟಾಗಿ ತೊಳೆದ್ಬಿಟ್ಟು ನೀರನ್ನು ಬಸಿದ್ಬಿಟ್ಟು ಹಾಕೊಳ್ಳಿ. ರೈಸ್ ಹಾಕ್ಕೊಂಡು ನೀಟಾಗಿ ಈ ಮಸಾಲದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೂವರೆ ಲೋಟ ಬಾಸುಮತಿ ಅಕ್ಕಿಗೆ ನಾನು 2 ಲೋಟ ನೀರು ಹಾಕೊತಾ ಇದ್ದೀನಿ. ನೀರು ನಾವು ಯಾವ ಥರ ಹಾಕೊಳ್ಳೋದು ಅಂತಂದರೆ, ನಾರ್ಮಲ್ ರೈಸ್ ಆದರೆ 1:2 ಅಂದರೆ 1 ಲೋಟ ರೈಸ್ ಹಾಕಿದರೆ 2 ಲೋಟ ನೀರು ಹಾಕ್ಕೊಳ್ಳಿ. ಬಾಸ್ಮತಿ ರೈಸ್ ಆದರೆ ನಾವು ಸ್ವಲ್ಪ ಕಮ್ಮಿ ನೀರು ಹಾಕಬೇಕು. ಅಂದರೆ ನಾನು 1.5 ಲೋಟ ರೈಸಿಗೆ 2.5 ಲೋಟ ನೀರು ಹಾಕಬೇಕು. ಬಟ್ ನಾನು 2 ಲೋಟ ಅಷ್ಟೇ ಯಾಕೆ ಹಾಕಿರೋದಂದರೆ ಮೊಸರಿದೆಲ್ಲ ಸ್ವಲ್ಪ ನೀರಿತ್ತು, ಅರ್ಧ ಲೋಟದಷ್ಟು ಇತ್ತು ಅದರಲ್ಲಿ. ಆದ್ದರಿಂದ ಬರೀ 2 ಲೋಟ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ಇದಕ್ಕೆ ಫೈನಲ್ ಟಚ್ ಕೊಡಬೇಕು. ಅಂದರೆ ಉಪ್ಪು, ಖಾರ, ಹುಳಿ ಏನು ಬೇಕಿದ್ರೂ ಇವಾಗ ಅಡ್ಜಸ್ಟ್ ಮಾಡಿಕೊಂಡು ಬೇಯಲಿಕ್ಕೆ ಇಡಬೇಕು. ಫಸ್ಟ್ ಮಸಾಲಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಇವಾಗ ರೈಸ್ ಹಾಕಿದ ನಂತರ ಮತ್ತೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಫ್ಲೇವರ್ಗೆ ಒಂದು ಸ್ವಲ್ಪ ಸಕ್ಕರೆನ ಹಾಕೋಬಹುದು. ಚೂರು ಕಾಳರಷ್ಟು ನಿಂಬೆ ರಸನ ಹಾಕೊತಾ ಇದ್ದೀನಿ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿಂದ ಕೂಡ ಗಾರ್ನಿಷ್ ಮಾಡ್ಕೋಬಹುದು. ಗೋಡಂಬಿ ಬೇಕಾದರೂ ಹಾಕೋಬಹುದು. 1 ಸ್ಪೂನಷ್ಟು ತುಪ್ಪನ ಹಾಕೊಳ್ಳಿ. ಫೈನಲ್ ಆಗಿ ಸ್ಪೈಸಸ್ ಇದೆಲ್ಲ ಹಾಕಿದ ನಂತರ ಉಪ್ಪು ಹುಳಿ ಎಲ್ಲ ಅಡ್ಜಸ್ಟ್ ಮಾಡಿದ ನಂತರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫ್ರೈ ಮಾಡಿ ಇಟ್ಟಿರುವಂತಹ ಮೊಟ್ಟೆನ ಹಾಕೊತಾ ಇದ್ದೀನಿ. ಇಷ್ಟೇ. ಇದನ್ನಿವಾಗ ನಾವು ಮುಚ್ಚಿಟ್ಬಿಟ್ಟು 1 ವಿಷಲ್ ಹಾಕೋಬೇಕು ಮೀಡಿಯಂ ಉರಿಯಲ್ಲಿ. ಬಾಸುಮತಿ ರೈಸ್ ಆಗಿರೋದ್ರಿಂದ 1 ವಿಷಲ್ ಸಾಕು. ನಾರ್ಮಲ್ ಮೀಲ್ಸ್ ರೈಸ್ ಆದರೆ ನೀವು 2 ವಿಷಲ್ ಹಾಕೋಬಹುದು, ನಿಮಗೆ ರೈಸ್ ಸಾಫ್ಟ್ ಆಗಿ ಬರಬೇಕು ಅಂತಂದರೆ. ಬೇಯ್ಲಿ, ಇದು ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. 1 ವಿಷಲ್ ಆಗಿದೆ. ಇದರ ಸ್ವಲ್ಪ ಗ್ಯಾಸ್ ರಿಮೂವ್ ಮಾಡಿ ಬಿಟ್ಬಿಡಿ. ಆಮೇಲೆ ಇದು ದಮ್ಮಲ್ಲಿ ಬೇಯ್ಲಿ. ವಾವ್, ಸೂಪರ್ ಆಗಿರುವಂಥ ಬಾಯಿ ನೀರು ಉರಿಸುವಂಥ ಎಗ್ ಬಿರಿಯಾನಿ ರೆಡಿ ಆಗಿದೆ. ಇವಾಗ ಇದನ್ನ ನಾವು ಸರ್ವ್ ಮಾಡಿಕೊಂಡು ರಾಯ್ತಾ ಅಥವಾ ಗ್ರೇವಿ ಜೊತೆ ತಿನ್ನೋಣ. ಸಖತ್ತಾಗಿರುತ್ತೆ. ಎಷ್ಟು ಸುಲಭವಾಗಿ ಈ ಮೊಟ್ಟೆ ಬಿರಿಯಾನಿನ ಮಾಡ್ಕೊಂಡ್ವಿ ಅಂತ ನೋಡಿ. ತುಂಬಾ ಸಿಂಪಲಾಗಿ ಮನೆಯಲ್ಲಿ ನೀವು ನೆಂದಾಗ ಮಾಡಿ ತಿನ್ಬೋದು. ಒಮ್ಮೆ ಇದನ್ನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕನ್ನು ಕೂಡ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ಸ್ ಎಲ್ರಿಗೂ.